ಸ್ನೇಹಿತರ ಜೊತೆಗೆ ತಮಾಷೆಗಾಗಿ ಸೇದಲು ಆರಂಭಿಸಿದ ಸಿಗರೇಟ್ ಅನ್ನು ನಾವು ಬಿಡಬೇಕು ಅಂದುಕೊಂಡರೂ ಅದು ನಮ್ಮನ್ನು ಬಿಡುವುದಿಲ್ಲ. ಇಂತಹ ಸಮಸ್ಯೆಗಳನ್ನು ಎದುರಿಸುವವರು ಸಿಗರೇಟ್ ಅನ್ನು ಬಿಡಲು ಯಾವೆಲ್ಲ ಪರ್ಯಾಯ ಮಾರ್ಗಗಳನ್ನು ಅನುಸರಿಸಬಹುದು ಎನ್ನುವ ಸಲಹೆಗಳು ಇಲ್ಲಿವೆ. ಸಿಗರೇಟ್ ಸೇವನೆ ಮಾಡಬೇಕು ಎಂದೆನಿಸುವ ಸಂದರ್ಭದಲ್ಲಿ ಲವಂಗ, ಏಲಕ್ಕಿ ಅಥವಾ ಚ್ಯೂಯಿಂಗ್ ಗಮ್ಗಳನ್ನು ತಿನ್ನುವ ಮೂಲಕ ಸಿಗರೇಟ್ ಸೇವನೆಯನ್ನು ಮರೆಯಲು ಪ್ರಯತ್ನಿಸಬಹುದು. ಮೊದಲನೇದಾಗಿ ಒಬ್ಬ ಧೂಮಪಾನಿ ತನ್ನ ದಿನಚರಿಯನ್ನು ಮೊದಲು ಬದಲಿಸಬೇಕು. ರಾತ್ರಿ ಬೇಗ ನಿದ್ರಿಸಿ ಬೆಳಗಿನ ವೇಳೆ ಬೇಗ ಎದ್ದು ಧ್ಯಾನ ವ್ಯಾಯಾಮ ಮಾಡಬೇಕು. ಮುಖ್ಯವಾಗಿ ನಿಮಗೆ ಸಿಗರೇಟ್ ಸೇದಬೇಕು ಎಂದು ಪ್ರೇರೇಪಿಸುವ ಹೋಟೆಲ್, ಟೀ ಅಂಗಡಿಗಳು ಮೊದಲಾದ ಪ್ರದೇಶಕ್ಕೆ ಹೋಗುವುದನ್ನು ನಿಲ್ಲಿಸಿಬಿಡಿ. ಕಚೇರಿಯಲ್ಲೂ ಅಷ್ಟೇ, ಸಿಗರೇಟ್ನಿಂದ ದೂರವಿರಿ. ಸಿಗರೇಟ್ ಸೇದಲು ಪ್ರೇರೇಪಿಸುವ ಸ್ನೇಹಿತರನ್ನು ಕೂಡ ಭೇಟಿ ಮಾಡುವುದನ್ನು ಕೆಲವು ತಿಂಗಳುಗಳ ಕಾಲ ಮುಂದೂಡಿ. ನಿಮಗೆ ಸಿಗರೇಟ್ ಸೇದಬೇಕು ಎಂದೆನಿಸಿದರೆ ನಿಮ್ಮ ಪ್ರೀತಿ ಪಾತ್ರರನ್ನು ನೆನಪು ಮಾಡಿಕೊಳ್ಳಿ. ನೀವು ಸಿಗರೇಟ್ ಸೇದುವುದನ್ನು ನಿಲ್ಲಿಸಬೇಕು ಎಂದು ನಿರ್ಧಾರ ಕೈಗೊಂಡ ಬಳಿಕ ಸಿಗರೇಟ್ ಅಂಗಡಿಗಳ ಮುಂದೆ ಹೋಗುವ ವೇಳೆ ಆ ಕಡೆ ನೋಡದಿರಿ. ನೀವು ಆ ಕಡೆ ನೋಡಿದರೆ ನಿಮಗೆ ಅರಿವಿಲ್ಲದಂತೆಯೇ ನಿಮ್ಮ ಹೆಜ್ಜೆಗಳು ಸಿಗರೇಟ್ ಅಂಗಡಿ ಬಳಿ ಸಾಗುತ್ತವೆ. ಸಿಗರೇಟ್ ಬಿಡಬೇಕು ಎಂದು ನಿರ್ಧರಿಸಿದ ಬಳಿಕ ಇಂದು ಒಂದು ಸಿಗರೇಟ್ ಸೇದುತ್ತೇನೆ, ನಾಳೆಯಿಂದ ಸಂಪೂರ್ಣವಾಗಿ ನಿಲ್ಲಿಸಿಬಿಡುತ್ತೇನೆ ಎನ್ನುವಂತಹ ಯಾವುದೇ ಯೋಚನೆಗಳಿಗೆ ಮುಂದಾಗಬೇಡಿ. ನೀವು ಒಂದು ಬಾರಿ ಸಿಗರೇಟ್ ಸೇದುವುದನ್ನು ನಿಲ್ಲಿಸಿದ ಬಳಿಕ ನೀವು ಮತ್ತೆ ಅದನ್ನು ನಿಲ್ಲಿಸಲು ನಿಮಗೆ ಬಹಳಷ್ಟು ಕಷ್ಟಗಳು ಆಗಬಹುದು. ನಿಮ್ಮನ್ನು ಧೂಮಪಾನಕ್ಕೆ ಪ್ರೇರೇಪಿಸುವ ಸಮಸ್ಯೆಗಳನ್ನು ನೋಟ್ ಮಾಡಿಕೊಳ್ಳಿ. ಆ ಸಮಸ್ಯೆಗಳು ಬಂದಾಗ ಸಿಗರೇಟ್ ಸೇದದೆ ಬೇರೆ ಏನು ಮಾಡಬಹುದು ಎಂಬ ಬಗ್ಗೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಹಾಗೆಯೇ ಪ್ರತಿದಿನ 20ಕ್ಕೂ ಅಧಿಕ ಸಿಗರೇಟ್ ಸೇದುವವರಾಗಿದ್ದರೆ ಕಡ್ಡಾಯವಾಗಿ ವೈದ್ಯರ ಸಲಹೆಗಳನ್ನು ಪಡೆದುಕೊಳ್ಳಲೇಬೇಕು. ಸಿಗರೇಟ್ ಸೇದುವುದನ್ನು ಬಿಡುವುದರಿಂದಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ಉತ್ತಮ ಲಾಭವಾಗುವುದು. ನಿಮಗೆ ಸುಖ ನಿದ್ರೆಯಾಗುತ್ತದೆ. ನಿಮ್ಮ ನಿದ್ದೆಯ ಮಟ್ಟದಲ್ಲಿ ಏರಿಕೆಯಾಗುತ್ತದೆ. ನಿಮಗೆ ಆಹಾರದ ರುಚಿಗಳು ಮೊದಲಿನಂತೆ ಸಿಗಲು ಆರಂಭವಾಗುತ್ತದೆ. ಮುಂದಿನ 1 ವರ್ಷದವರೆಗೆ ಧೂಮಪಾನ ಮಾಡುವುದು ನಿಲ್ಲಿಸಿದರೆ ಮುಂದಿನ 10-15 ವರ್ಷಗಳಲ್ಲಿ ಆಗಬಹುದಾದ ಹೃದಯಾಘಾತ, ಕ್ಯಾನ್ಸರ್ ಅಥವಾ ಸ್ಟ್ರೋಕ್ನಂತಹ ಆರೋಗ್ಯ ಸಮಸ್ಯೆಗಳಿಂದ ನೀವು ಬಿಡುಗಡೆ ಹೊಂದಬಹುದು. ಸಿಗರೇಟ್ ಸೇವನೆ ಬಿಟ್ಟು ಬಿಡುವುದರಿಂದ ನಿಮ್ಮ ಆದಾಯವು ಉಳಿಯುತ್ತದೆ. ಪ್ರತಿದಿನ 100 ರೂಪಾಯಿಗಳಿಗಿಂತಲೂ ಅಧಿಕ ಹಣವನ್ನು ನೀವು ಉಳಿಸಬಹುದು. ಇದರಿಂದ ನಿಮ್ಮ ಕುಟುಂಬಕ್ಕೆ ಕೂಡ ನೆರವಾಗುತ್ತದೆ. ನಿಮಗೆ ಅಪಾಯ ಉಂಟು ಮಾಡುವ ಸಿಗರೇಟ್ ಅನ್ನು ಬಿಡಲು ಮುಖ್ಯವಾಗಿ ನಿಮಗೆ ಮನೋಸ್ಥೈರ್ಯ ಅಗತ್ಯ. ನಿಮ್ಮ ದೇಹವನ್ನು ಸಿಗರೇಟ್ ಹೇಳುವಂತೆ ಕೇಳಲು ಬಿಡದೆ ನೀವು ಹೇಳುವಂತೆ ಕೇಳಲು ಪ್ರಯತ್ನಿಸಿ. ನಿಮ್ಮ ಶರೀರವನ್ನು ನೀವು ನಿಯಂತ್ರಿಸಿದರೆ ಸಿಗರೇಟ್ ಅನ್ನು ನೀವು ನಿಯಂತ್ರಿಸಿದಂತೆಯೇ ಸರಿ. ಇಂದಿನಿಂದಲೇ ಸಿಗರೇಟ್ ಬಿಡುವ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಕೇವಲ ನಿಮಗಾಗಿ ಮಾತ್ರವೇ ಅಲ್ಲ, ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ. ARC Private Limited. We are hiring. Dear all, we have openings for telecallers position. 0 to 2 years experience. Any education can apply. Gender male and female. Skills: results driven, persistence, time management, customer service, understanding customer needs, prospecting skills, motivation for sales, handles rejection, professionalism and communications. Accident Relief Care Private Limited. Number 38 Chandrodaya, first floor, Antarasanahಳ್ಳಿ, Madhugiri Main Road, Tumkur. 572106. Phone 6366435958 96066666568. ARC Private Limited. Help when you need it most. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.